ಮಾಡೋದು? ಯಾಕೆ ಮಾಡ್ತೀರಿ ಈ ತರ? ಅಲ್ಲ ನೋಡ್ರಿ, ಏನ್ ಪರ್ಮಿಷನ್ ಕೊಟ್ಟಿರ್ತಾರ ಅದು ಮಾಡಬೇಕು. ನಾನು ಕ್ಲಿಯರ್ ಆಗಿ ಹೇಳಿದೀನಿ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ, ಪರ್ಮಿಷನ್ ಪ್ರೊಸೆಷನ್ಗೆ ಇಲ್ಲ ಅಂತ. ಆ ವಿದ್ಯಾರ್ಥಿನಿಯರಿಗೆ ಗೊತ್ತಾ ಇಲ್ಲದ ಪ್ರೊಸೆಷನ್ಗೆ ನಾವು ಪರ್ಮಿಷನ್ ಇಲ್ಲದ ಪ್ರೊಸೆಷನ್ ಬಂದಿದೀವಿ ಅನ್ನೋದು ಗೊತ್ತಾ? ಯಾಕೆ ಮಾಡ್ತೀರಿ ಈ ತರ? ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಬೇಕು. ನಿಮ್ದು ಒಂದೇ ಅಲ್ಲಲ್ಲ, ಸಾಕಷ್ಟು ನಾವು ಯಾವ್ದಕ್ಕೂ ಪ್ರತಿಭಟನೆಗೆ ಮೆರವಣಿಗೆ ಕೊಟ್ಟಿಲ್ಲ. ಅಲ್ಲ, ಬರ್ಲಿ ರಾಜ್ಯಾಧ್ಯಕ್ಷರು ಬರ್ಲಿ, ರಾಷ್ಟ್ರಾಧ್ಯಕ್ಷರು ಬರ್ಲಿ, ಅದಲ್ಲ ಪಾಯಿಂಟ್. ಪ್ರೊಸೆಷನ್ ಪರ್ಮಿಷನ್ ಇಲ್ಲ ಅಂದ್ಮೇಲೆ ಹೆಂಗ್ ಗ್ಯಾದರ್ ಮಾಡಿದ್ರಿ? ಇಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡೋದು, ಏನ್ ಇಲ್ಲಿ ಪ್ರೊಸೆಷನ್ ಪರ್ಮಿಷನ್ ಇಲ್ಲದ ನೀವು ಟೇಕ್ ಆಫ್ ಮಾಡೋದು? ಏನ್ ನಿಮ್ಮ ಉದ್ದೇಶ? ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯು ಮಂಗಳೂರಿನ ಪುರಭವನದಲ್ಲಿ ಇಂದು ಗರ್ಲ್ಸ್ ಕಾನ್ಫರೆನ್ಸ್ ಹಮ್ಮಿಕೊಂಡಿದ್ದು, ಇದರ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ವೃತ್ತದಿಂದ ಪುರಭವನದವರೆಗಿನ ಜಾಥಾಕ್ಕೆ ಪೊಲೀಸರಿಂದ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಹೀಗಿದ್ರೂ ಮಿಲಾಗ್ರಿಸ್ ಬಳಿಯಿಂದ ಜಾಥಾಕ್ಕೆ ಸಿದ್ಧತೆ ನಡೆಸಿದ್ದ ವಿದ್ಯಾರ್ಥಿನಿಯರನ್ನು ಪೊಲೀಸ್ ಆಯುಕ್ತರೇ ಮನವೊಲಿಸಿ ಬಸ್ಸಿನಲ್ಲೇ ಪುರಭವನಕ್ಕೆ ಕಳುಹಿಸಿದ ಘಟನೆ ನಡೆದಿದೆ. ಪುರಭವನದ ಎದುರು ಸಮಾವೇಶಗೊಂಡ ವಿದ್ಯಾರ್ಥಿನಿಯರು ಐಕ್ಯತೆ ಘೋಷಣೆ ಕೂಗಿದ್ರು. ಆಯ್ಕೆಯ ಸ್ವಾತಂತ್ರ್ಯವನ್ನ ಖಾತರಿಪಡಿಸೋಣ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ ಎಂಬ ಘೋಷವಾಕ್ಯದೊಂದಿಗೆ ಸಮಾವೇಶವನ್ನ ಆಯೋಜಿಸಲಾಗಿತ್ತು. ಅಂಬೇಡ್ಕರ್ ವೃತ್ತದಿಂದ ಜಾಥಾಕ್ಕೆ ಅನುಮತಿಯನ್ನು ಪೊಲೀಸರು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಕ್ಯಾಂಪಸ್ ಫ್ರಂಟ್ನ ವಿದ್ಯಾರ್ಥಿನಿಯರು ಮಿಲಾಗ್ರಿಸ್ ಬಳಿ ಸಮಾವೇಶಗೊಂಡು ಜಾಥಾಕ್ಕೆ ಮುಂದಾಗಿದ್ದರು. ಅಂಬೇಡ್ಕರ್ ವೃತ್ತದಿಂದ ಪುರಭವನದವರೆಗೆ ಪೊಲೀಸರು ಭಾರೀ ಸಂಖ್ಯೆಯಲ್ಲಿ ಕಾವಲನ್ನ ಬಿಗಿಗೊಳಿಸಿದರು. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅಂಬೇಡ್ಕರ್ ವೃತ್ತದಿಂದ ಮಿಲಾಗ್ರಿಸ್ ವರೆಗೆ ಇತರ ಪೊಲೀಸ್ ಅಧಿಕಾರಿಗಳ ಜೊತೆ ನಡೆದುಕೊಂಡೇ ಬಂದು ಮಿಲಾಗ್ರಿಸ್ನಲ್ಲಿ ಸಮಾವೇಶಗೊಂಡ ವಿದ್ಯಾರ್ಥಿನಿಯರಿಗೆ ಜಾಥಾ ನಡೆಸದಂತೆ ಸೂಚಿಸಿದರು. ಕಾರ್ಯಕ್ರಮಕ್ಕೆ ಮಾತ್ರ ಅನುಮತಿ ನೀಡಲಾಗಿದೆ, ಜಾಥಾಕ್ಕೆ ಅವಕಾಶವಿಲ್ಲ ಎಂದರು. ಯಾಕೆ ಇಲ್ಲಿ ವಿದ್ಯಾರ್ಥಿನಿಯರಿಗೆ ಗೊತ್ತಾ ಇದು ಇಲ್ಲಿಗಲ್ ಆಗುತ್ತೆ, ಪ್ರೊಸೆಷನ್ ಇಲ್ಲದೆ ನಾವು ಪರ್ಮಿಷನ್ ಇಲ್ಲದೆ ಪ್ರೊಸೆಷನ್ ಮಾಡಿದ್ರೆ ಅಂತ? ಯಾಕೆ ಮಿಸ್ಲೀಡ್ ಮಾಡ್ತೀರಿ? ಮಿಸ್ಲೀಡ್ ಮಾಡೋದಲ್ಲ, ವೆದರ್ದೇನು ದಟ್ ಇಟ್ ಈಸ್ ನಾಟ್ ಪರ್ಮಿಟೆಡ್. ನಾನು ಕೇಳಲ್ಲ ಒಂದ್ 4 ಜನ ರ್ಯಾಂಡಮ್ ಆಗಿ, ಯಾಕೆ ಮಿಸ್ಲೀಡ್ ಮಾಡ್ತೀರಿ? ಕರೆಕ್ಟ್ ಟೌನ್ ಹಾಲಲ್ಲಿ ಪರ್ಮಿಷನ್ ಕೊಟ್ಟಿದ್ದೀವಿ, ಆ ಪರ್ಮಿಷನ್ ಪ್ರಕಾರ ನಡ್ಕೋಬೇಕು. ಸರಿಯಲ್ಲ ಇದು? ನೋಡ್ರಿ ಆ ಕಡೆ ಎಲ್ರಿ ಹೋಗ್ತಿದ್ದಾರೆ ಅವರು. ವಿದ್ಯಾರ್ಥಿನಿಯರು ಜಾಥಾ ನಡೆಸುವ ವಾದ ಮುಂದುವರೆಸಿದಾಗ ಜಾಥಾ ನಡೆಸಿದರೆ ಕಾರ್ಯಕ್ರಮದ ಅನುಮತಿಯನ್ನು ರದ್ದುಪಡಿಸುವುದಾಗಿ ಎಚ್ಚರಿಸಿದರು. ಕೊನೆಗೆ ಜಾಥಾವನ್ನ ಮೊಟಕುಗೊಳಿಸಲಾಯಿತು. ವಿದ್ಯಾರ್ಥಿನಿಯರನ್ನ ಬಸ್ಸುಗಳ ಮೂಲಕ ಪುರಭವನಕ್ಕೆ ಕಳುಹಿಸಲಾಯಿತು. ಈ ಕುರಿತು ಕಮಿಷನರ್ ಶಶಿಕುಮಾರ್ ವಿವರ ಒದಗಿಸಿದರು. ಇನ್ನು ಸರ್ಕಾರ ಪೊಲೀಸರ ಮೂಲಕ ರ್ಯಾಲಿಯನ್ನು ತಡೆಯಲು ಯತ್ನಿಸುತ್ತಿದೆ ಎಂದು ವಿದ್ಯಾರ್ಥಿ ನಾಯಕಿ ಈ ಸಂದರ್ಭ ಆರೋಪಿಸಿದರು. ಟೌನ್ ಹಾಲಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಅನುಮತಿ ನೀಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ವಿದ್ಯಾರ್ಥಿನಿಯರಿಗೆ ಮಿಸ್ಕಮ್ಯುನಿಕೇಷನ್ ಆಗಿ ಇಲ್ಲಿ ವೆನ್ಲಾಕ್ ಹಿಂದೆ ಇರುವಂತಹ ಒಂದು ಮಸೀದಿ ಬಳಿ ಜಮಾವಣೆಗೊಂಡಿದ್ದರು. ಸುಮಾರು 500ರಷ್ಟು ವಿದ್ಯಾರ್ಥಿನಿಯರು ಜಮಾವಣೆಗೊಂಡಿದ್ದರು. ಹಾಗಾಗಿ ಅವರಿಗೆ ಆಯೋಜಕರಿಗೆ ಪ್ರೊಸೆಷನ್ ಅಂದರೆ ಮೆರವಣಿಗೆ ತೆಗೆಯಲಿಕ್ಕೆ ಅನುಮತಿ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿದ ಮೇಲೆ ಅವರು ಬಸ್ಗಳನ್ನು ತರಿಸ್ಕೊಂಡು ಇಲ್ಲಿಂದ ಟೌನ್ ಹಾಲ್ ಹೋಗ್ಬಿಟ್ಟು ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ.